ಸಾರ್ವರ್ಕರ್ ಅವರು ದೇಶದ ಸ್ವಾತಂತ್ರ್ಯ ಹೋರಾಟಗಾರ. ಅವರ ಬಗ್ಗೆ ಓದದವರಿಗೆ, ಅವರ ಚರಿತ್ರೆ ತಿಳಿಯದವರಿಗೆ ಅವರ ಬಗ್ಗೆ ವಿಷಯಗಳು ಗೊತ್ತಿರೋದಿಲ್ಲ. ಆದ್ದರಿಂದ ಸುಮ್ಮನೆ ಗಲಾಟೆ ಮಾಡ್ತಾರೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರ ಸಾರ್ವರ್ಕರ್ 2 ಬಾರಿ ಜೀವಾವಧಿ ಶಿಕ್ಷೆ ಅನುಭವಿಸಿದವರು. ದೇಶದ ಚರಿತ್ರೆ ಓದದವರಿಗೆ ಸಾರ್ವರ್ಕರ್ ಯಾರು ಎಂದು ಗೊತ್ತಿಲ್ಲ. ಯಾರು ಗಲಾಟೆ ಮಾಡುತ್ತಾರೋ ಅವರು ಚರಿತ್ರೆ ಓದಿರಲ್ಲ. ಓದಿದ್ರು ಯಾವ ಸ್ಕೂಲಲ್ಲಿ ಓದಿದ್ದಾರೆ ಎಂಬುದು ಮುಖ್ಯ ಆಗುತ್ತೆ. ದೇಶದ ಎಲ್ಲ ಸೌಲಭ್ಯವನ್ನು ಅನುಭವಿಸಿದ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟಗಾರ ವಿಚಾರದಲ್ಲಿ ಗಲಾಟೆ ಮಾಡ್ತಾನೆ. ಗಲಾಟೆ ಮಾಡಿದವರ ಬಗ್ಗೆ ತನಿಖೆ ಆಗಬೇಕು. ಇದರಿಂದ ಯಾರಿದ್ದಾರೆ ಎಂದು ಗೊತ್ತಾಗಬೇಕು. ಗಲಾಟೆ ಮಾಡುವವರಿಗೆ ಉಗ್ರ ಶಿಕ್ಷೆ ಆಗಬೇಕಾಗಿದೆ. ನಮ್ಮ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ಚರಿತ್ರೆ ಓದಬೇಕು. ಅಫ್ಘಾನಿಸ್ತಾನದಲ್ಲಿದ್ದ ಸರ್ಕಾರವೇ ಹೋಗಿ ತಾಲಿಬಾನ್ ಅವರು ಬಂದಿದ್ದಾರೆ. ಇದು ಜಗತ್ತು ಎಚ್ಚೆತ್ತುಕೊಳ್ಳಬೇಕಾದ ವಿಚಾರ. ಜಾಗೃತವಾಗಬೇಕಾದ ಸಂದರ್ಭದಲ್ಲಿ ದೇಶದ ವಿರುದ್ಧ ಯೋಚನೆ ಮಾಡುವವರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಅವರು ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನು ಮಾತಾಡ್ತಾ ಇದ್ರು. ಉಡುಪಿಗೆ ಆಗಮಿಸಿದಂತಹ ಶೋಭಾ ಕರಂದ್ಲಾಜೆ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಈ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ನೇತೃತ್ವದ ಜನಾಶೀರ್ವಾದ ಯಾತ್ರೆ ಉಡುಪಿಗೆ ತಲುಪಿದ್ದು ಇವತ್ತು ಉಡುಪಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಉಡುಪಿಗೆ ಆಗಮಿಸಿದ ಶೋಭಾ ಕರಂದ್ಲಾಜೆ ಕೃಷ್ಣಮಠಕ್ಕೆ ಭೇಟಿ ನೀಡಿ ದೇವರ ದರ್ಶನ ಕೈಗೊಂಡರು. ಕಿಂಡಿಯ ಮೂಲಕ ಕಡೆಗೋಲು ಕೃಷ್ಣನ ದರ್ಶನ ಮಾಡಿದ ಸಚಿವೆ ಬಳಿಕ ರಥಬೀದಿಯಲ್ಲಿರುವ ಅಷ್ಟಮಠಗಳಿಗೆ ಭೇಟಿ ನೀಡಿದರು. ಅನಂತೇಶ್ವರ, ಚಂದ್ರಮೌಳೀಶ್ವರ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಪರ್ಯಾಯ ಅದಮಾರ ಮಠಾಧೀಶರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಸಂದರ್ಭ ಪರ್ಯಾಯ ಶ್ರೀಗಳು ನೂತನ ಸಚಿವರಿಗೆ ಗೌರವ ಸಮರ್ಪಣೆ ಮಾಡಿದರು. ಕೃಷ್ಣ ಮಠದಿಂದ ಶೋಭಾ ಕರಂದ್ಲಾಜೆ ಗೌರವ ಅರ್ಪಣೆ ಪಡೆದ ಬಳಿಕ ಮತ್ತೆ ಕೃಷ್ಣಾಪುರ ಮಠಕ್ಕೂ ತೆರಳಿ ಅಲ್ಲಿ ಸ್ವಾಮೀಜಿಯನ್ನು ಭೇಟಿ ಮಾಡಿ ಅಲ್ಲಿಯೂ ಗೌರವವನ್ನು ಸ್ವೀಕರಿಸಿದರು. ಬಳಿಕ ಮಾತನಾಡಿದಂತಹ ಶೋಭಾ ಕರಂದ್ಲಾಜೆ, ಕೃಷ್ಣ ಕೃಷಿ ಪ್ರಿಯ, ನನಗೆ ಕೃಷಿ ಖಾತೆ ಸಿಕ್ಕಿದ್ದು ತುಂಬ ಸಂತೋಷ ಕೊಟ್ಟಿದೆ. ಯಾಕೆಂದರೆ ರೈತರ ಸೇವೆ ಮಾಡೋದಕ್ಕೆ ಇದೊಂದು ಅವಕಾಶ. ಆದ್ದರಿಂದ ಈ ಒಂದು ಖಾತೆ ಸಿಕ್ಕಿರೋದು ನನಗೆ ಬಹಳಷ್ಟು ಸಂತೋಷ ನೀಡಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಬಳಿಕ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ದಿವಂಗತ ಡಾಕ್ಟರ್ VS ಆಚಾರ್ಯ ಅವರ ಮನೆಗೆ ಭೇಟಿ ನೀಡಿದರು. ಆಚಾರ್ಯ ಅವರ ಪತ್ನಿ ಶಾಂತಾ ಅವರ ಜೊತೆ ಮಾತುಕತೆ ನಡೆಸಿ ಅವರಿಂದ ಆಶೀರ್ವಾದವನ್ನು ಪಡೆದಿದ್ದಾರೆ ಶೋಭಾ ಕರಂದ್ಲಾಜೆ. ಇದೇ ರೀತಿಯಾಗಿ ಅದಮಾರು ಮಠದ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ಆಶೀರ್ವಾದ ಪಡೆದ ಬಳಿಕ ಒಂದಷ್ಟು ವಿಚಾರವಾಗಿ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಇವತ್ತಿನ ದಿನ ಉಡುಪಿಯಲ್ಲಿ ಜನಾಶೀರ್ವಾದ ಸಭೆ ನಡೆಯುತ್ತೆ, ಕಾರ್ಯಕ್ರಮಗಳು ನಡೆಯುತ್ತೆ. ಅದೇ ರೀತಿಯಾಗಿ 10 ಹಲವು ಕಾರ್ಯಕ್ರಮಗಳಲ್ಲಿ ಶೋಭಾ ಕರಂದ್ಲಾಜೆ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಂಭಾಪುರಿ ಪೀಠಕ್ಕೆ ಭೇಟಿ ನೀಡಿದ್ದಾರೆ. ಬಾಳೆಹೊನ್ನೂರು ರಂಭಾಪುರಿ ಪೀಠದಲ್ಲಿ ಶ್ರೀಗಳನ್ನು ಭೇಟಿ ಮಾಡಿದ ಶೋಭಾ ಕರಂದ್ಲಾಜೆ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. NR ಪುರ ತಾಲೂಕಿನಲ್ಲಿರುವಂತಹ ಬಾಳೆಹೊನ್ನೂರು ಅಲ್ಲಿರುವ ರಂಭಾಪುರಿ ಪೀಠ ಬಹಳಷ್ಟು ಪ್ರಸಿದ್ಧಿ. ಈ ಒಂದು ಪೀಠಕ್ಕೆ ಪುಸ್ತಕವನ್ನು ನೀಡಿ ಕೇಂದ್ರ ಸಚಿವೆ ವಿಶೇಷ ಗೌರವವನ್ನು ಸಮರ್ಪಿಸಿದ್ದಾರೆ. ಈ ರೀತಿಯ ಒಂದು ಯಾತ್ರೆ ನಡೆಸ್ತಾ ಇರುವಂಥದ್ದು ತುಂಬಾ ಜನಕ್ಕೆ ಆಶ್ಚರ್ಯ ತರುತ್ತೆ ಮತ್ತು ಭಾರತೀಯ ಜನತಾ ಪಾರ್ಟಿ ಈ ಯಾತ್ರೆ ಯಾಕೆ ಮಾಡುತ್ತೆ ಅನ್ನೋಂಥ ಒಂದು ದೊಡ್ಡ ಪ್ರಶ್ನಾರ್ಥ ಚಿಹ್ನೆ ಕಾಂಗ್ರೆಸ್ ಮತ್ತು ದಳದ ನಾಯಕರಿಗೆ ಕಾಡ್ತಾ ಇದೆ. ಚುನಾವಣೆ ಇದ್ರೆ ಅದೆಲ್ಲರ ಕಮೆಂಟ್ಸ್ ಅನ್ನು ನಾವು ಅರ್ಥ ಮಾಡ್ಕೋಬೇಕಿತ್ತು. ಆದ್ರೆ ಇವತ್ತು ಚುನಾವಣೆ ಇಲ್ಲದಿದ್ರೆ ಯಾಕೆ ಯಾತ್ರೆ ಮಾಡ್ತಾರೆ ಅಂತ ಹೇಳಿ ಅವರಿಗೆ
ಉಡುಪಿಗೆ ಆಗಮಿಸಿದಂತಹ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಡೇಕರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೃಷಿ ಭೂಮಿಯಲ್ಲಿ ಹಡಿಲು ಭೂಮಿ ಕೃಷಿ ಆಂದೋಲನದಡಿ ಕೇದಾರತ್ನ ಟ್ರಸ್ಟ್ ನಡೆಸಿದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕಡೇಕರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 140 ಎಕರೆ ಹಡಿಲು ಭೂಮಿಯಲ್ಲಿ ನಾಟಿ ಮಾಡಲಾಗಿದೆ. ಗದ್ದೆಯಲ್ಲಿ ನೇಜಿ ಮಾಡಲಾದ ಭತ್ತ ಪೈರಿನ ನಡುವೆ ಬೆಳೆದ ಕಳೆ ತೆಗೆಯುವ ಕಾರ್ಯದಲ್ಲಿ ಸಚಿವೆ ಭಾಗಿಯಾಗಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವರಾಗಿರುವಂತಹ ಶೋಭಾ ಕರಂದ್ಲಾಜೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಉಡುಪಿಯ ಶಾಸಕರಾದಂತಹ ರಘುಪತಿ ಭಟ್ ಅವರು ಜೊತೆಗಿದ್ರು. ಈ ಒಂದು ವಿಶಿಷ್ಟ ಯೋಜನೆಯಡಿ ಸುಮಾರು 1500 ಎಕರೆ ಹಡಿಲು ಭೂಮಿಯಲ್ಲಿ ಭತ್ತದ ಕೃಷಿಗೆ ಮರುಜೀವ ನೀಡಲಾಗ್ತಾ ಇದೆ.